ಮಂಗಳೂರು ನಗರ ಪಾಲಿಕೆ ವತಿಯಿಂದ ಬಡತನ ನಿರ್ಮೂಲನಾ ಕೋಶದಡಿ ವಿವಿಧ ಯೋಜನೆಗಳಡಿಯಲ್ಲಿ ಫಲಾನುಭವಿಗಳಿಗೆ ಸವಲತ್ತುಗಳು ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಕದ್ಮಲ್ ರಂಗರಾವ್ ಪುರಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ವೇದವ್ಯಾಸ ಕಾಮತ್ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಹಲವು ಮಂದಿಗೆ ಮುಖ್ಯವಾಹಿನಿಗಳಿಗೆ ಬರಲು ಅವಕಾಶ ಸಿಗದೇ ಇದ್ದಾಗ ಸವಲತ್ತುಗಳನ್ನು ವಿತರಿಸುವ ಮೂಲಕ ಅವರನ್ನು ಮುಖ್ಯವಾಹಿನಿಗೆ ತರಲು ಕೆಲಸ ಮಾಡಲಾಗುತ್ತಿದೆ. ವಿಶೇಷವಾಗಿ ಅವರನ್ನು ಜೀವನದಲ್ಲಿ ಮುಂದೆ ತಂದು ಎಲ್ಲರೊಂದಿಗೆ ಸರಿಸಮಾನರಾಗಿ ಜೀವನ ನಿರ್ವಹಣೆ ಮಾಡಲು ನಾವು ಪ್ರಯತ್ನ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು. 873 ಮಂದಿ ಫಲಾನುಭವಿಗಳಿಗೆ 65 ಲಕ್ಷಕ್ಕೂ ಅಧಿಕ ಮೌಲ್ಯದ ಬೇರೆ ಬೇರೆ ಉಪಯುಕ್ತವಾದ ಸೌಲಭ್ಯಗಳನ್ನು ನಗರ ಪಾಲಿಕೆಯಿಂದ ನೀಡಲಾಗುತ್ತು. ಎಂಎಲ್ಸಿ ಐವನ್ ಡಿಸೋಜಾ, ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿ ಮಂಜಯ್ಯ ಶೆಟ್ಟಿ, ಪರಿಸರ ವಿಭಾಗದ ಮಧು ಮನೋಹರ್ ಮೊದಲಾದವರಿದ್ದರು. ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ವಿವಿಧ ಸವಲತ್ತುಗಳನ್ನು ವಿತರಣಾ ಒಂದು ಒಳ್ಳೆಯ ರೀತಿಯ ಸುಂದರ ಜೀವನವನ್ನು ನಡೆಸಬೇಕು ಅಂತ ಹೇಳಿದ ದೃಷ್ಟಿಯಲ್ಲಿ ಈ ಸಮಾಜಕ್ಕೆ ಜೀವನವನ್ನು ನಡೆಸುವಂಥ ದೃಷ್ಟಿಯಲ್ಲಿ ಈ ಧರ್ಮಕ್ಕೆ ಬರ್ತಾರೆ. ಏನೋ ಹಲವು ಕಾರಣಗಳಿಂದ